ಕಟಪಾಡಿ ಕಟ್ಟಪ್ಪ ಸಿನಿಮಾದ ಬಗ್ಗೆ ನಮ್ಮ ಪಾತ್ರ ರಾಜೇಶ್ ಬ್ರಹ್ಮ ಅವರವ್ರೆ ಈಗ ತಾನೇ ಹೇಳಿದ್ರಿ ಉದಯ್ ಪೂಜಾರಿ ಅವರಾಗಿರ್ಬೋದು ಅಥವಾ ಯದ್ದು ಸರ್ ಆಗಿರ್ಬೋದು ಅಥವಾ ವಿಜಯ್ ಕುಮಾರ್ ಕೋಡಿಯಲ್ ಬೈಲ್ ಸರ್ ಆಗಿರ್ಬೋದು ಇವರು ಮೂವರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಜನಗಳಿಗೆ ಹೀರೋ ಆಗಿದ್ದಾರೆ. ಇವರು ನಿರ್ದೇಶಕರಾಗಿ ಆಗಿರಬಹುದು ಅಥವಾ ಅವರು ರಿಯಲ್ ಲೈಫ್ ಅಲ್ಲಿ ಕೆಲವೊಂದು ಜನರಿಗೆ ಹೀರೋಗಳು. ಈ ಮೂವಿಯಲ್ಲಿ ಕೂಡ ಇವರಿಗೆ ಅಂತದೇ ಪಾತ್ರಗಳಿದೆಯಾ ಹೇಗೆ? ಅದು ಈಗ ಹೇಳಿಕ್ಕೆ ಆಗಲ್ಲ. ಸಿನಿಮಾ ಏನಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಈ ತರ ಮಾಡಿದ್ರ ಅಂತ ಎಣಿಸ್ಕೊಳ್ಬಹುದು. ಇವ್ರಾಗ್ಲಿ ಎದ್ದಣ್ಣಾಗ್ಲಿ ಉದಯ್ ಪೂಜಾರಿ ಆಗ್ಲಿ ಈ ತರ ಆಕ್ಟ್ ಮಾಡಿದ್ರ ಹೀಗ್ ಮಾಡಿದ್ರ ಇದ ಅಂತ ಎಣಿಸ್ಕೊಳ್ಬಹುದು. ಬಟ್ ಅದು ಹೇಳಕ್ಕಾಗಲ್ಲ. ಅವ್ರು 3 ಜನನು ಸೂಪರ್ ಆಗಿ ಮಾಡಿದ್ದಾರೆ. ಅದ್ರ ಜೊತೆ ಇನ್ನೂ ಕೆಲವರೆಲ್ಲ ಇದ್ದಾರೆ ಹೊಸಬರು, ಅವ್ರ ಹೆಸರು ಇರೋರೆ, ಅವರು ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದು 3 ಜನರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಏನ್ ಮಾಡಿರ್ತಾರೆ ಅಂದ್ರೆ ಎಲ್ಲರೂ ಬರ್ಬೇಕಾದ್ರೆಲ್ಲ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಬರ್ಬೇಡಿ. ಇಲ್ಲಿ ತುಳು ಇಂಡಸ್ಟ್ರಿಗೆ ಏನ್ ಬೇಕು, ತುಳು ಜನರಿಗೆ ಏನ್ ಬೇಕು ಅದ್ರ ಜೊತೆಗೆ ನಾವು ಸ್ವಲ್ಪ ಕಮರ್ಷಿಯಲ್ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟಿದೀವಿ. ಅವ್ರನ್ನ ಇದೇ ತರ ನೋಡ್ಬೇಕು ಅದೇ ತರ ನೋಡ್ಬೇಕಂತ ಬರ್ಬೇಡಿ. ಬಟ್ ಎಕ್ಸ್ಪೆಕ್ಟ್ ಮಾಡಲ್ಲ, ಒಬ್ಬೊಬ್ರು ಆಕ್ಟಿಂಗ್ ನ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ನಗ್ತೀರಾ ಅದಂತ ಇವ್ರು ಹೀಗ್ ಮಾಡಿದ್ರ ಅಂತ ನಗ್ತೀರಾ. ಅವ್ರ ಡೈಲಾಗ್ ಡೆಲಿವರಿಗಿಂತ ಮುಂಚೆ ಇವ್ರು ಹೀಗ್ ಮಾಡಿದ್ರ ಅಂತ ಅಂದ್ರೆ ಅವ್ರನ್ನ ಒರಿಜಿನಲ್ ಲೈಫ್ ನ ಥಿಂಕ್ ಮಾಡಿ ಸಿನಿಮಾ ಒಂಚೂರು ಕ್ಷಣಕ್ ನೋಡಿದಾಗ ನಗೋಕ್ ಸ್ಟಾರ್ಟ್ ಮಾಡ್ತೀರಾ. ಆತರ ಅಂದ್ರೆ ಅವ್ರ ರಿಯಲ್ ಲೈಫೇ ಬೇರೆ ಅಲ್ವಾ, ಈ ಸಿನಿಮಾದಲ್ಲಿ ಬೇರೆ ತರ ಮಾಡ್ತಾರೆ. ಒಂದು ಪ್ರೇಕ್ಷಕರ ಪ್ರಶ್ನೆ ಇದೆ ಇಲ್ಲಿ. ರಿಯಲ್ ಲೈಫ್ ಅಲ್ಲಿ ಸ್ವಲ್ಪ ಮನಸ್ತಾಪ ಇರುವಂತಹ 2 ವ್ಯಕ್ತಿಗಳನ್ನ ಈ ಚಿತ್ರದಲ್ಲಿ ಹೇಗೆ ಒಟ್ಟಿಗೆ ಮಾಡಿದ್ರಿ, ಹೇಗೆ ಒಂದ್ ಮಾಡಿದ್ರಿ ಅನ್ನೋದು ನಮಗೆ ಮನಸ್ತಾಪ ಅಂತ ಯಾವತ್ತೂ ಅದು ಅನ್ಸಿಲ್ಲ. ಯಾಕಂದ್ರೆ ಅವ್ರವ್ರಲ್ಲಿ ಯಾವುದೇ ಒಂದು ಜಗಳ ಆಗಿದ್ದ ಇಲ್ಲ. ಅಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಇದ್ರೆ ಇರ್ಬೋದು ಅಂತ ಕಾಣುತ್ತೆ. ಆದ್ರೆ ಅವ್ರು ಯಾವತ್ತು ಜಗಳ ಆಗಿದ್ದು ನಮ್ಗೆ ಕೇಳಿಲ್ಲ. ಮಾತು ಆಗಿದ್ದು ಆತರ ಜಗಳ ಅಂದ್ರೆ ಮಾತಲ್ಲಿ ಆತರ ಯಾವ್ದು ಆಗಿದ್ದಿಲ್ಲ. ಎಲ್ಲ ಒಟ್ಟಿಗೆ ಇರುವಂತವ್ರ ತರನೇ ಕಾಣಿಸ್ತಿತ್ತು ನಮ್ಗೆ. ಬಟ್ ಅವ್ರು ಏನಂದ್ರೆ ಸಿನಿಮಾ ನೋಡಿದ್ರು, ಅವ್ರು ಸಿನಿಮಾದಲ್ಲಿ ನಾವು ಮಾಡ್ಬೇಕಂತ ಅಂದ್ರೆ ಈ ಸಿನಿಮಾದಲ್ಲಿ ನಾವು ಅದಕ್ಕೇನು ಒಳ್ಳೆ ಅವರಿಗೆ ಸಂಭಾಷಣೆ ಇರುವಾಗ ಯಾವುದೇ ರೀತಿಯ ನಮ್ಗೆ ತೊಂದರೆ ಬರಲಿಲ್ಲ. ಅವರಿಬ್ರು ಮಾತಾಡುವ ಸಂಭಾಷಣೆಗಳಿರ್ಬೋದು, ಅವರಿಬ್ರು ವೆಹಿಕಲ್ ಅಲ್ಲಿ ಒಟ್ಟಿಗೆ ಜೊತೆಯಾಗಿ ಹೋಗೋದಿರ್ಬೋದು, ತಪ್ಕೊಳ್ಳೋದಿರ್ಬೋದು, ಯಾವುದಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ. ಪಾತ್ರ ಅಂತ ಬಂದಾಗ ಏನು ಪ್ರಾಬ್ಲಮ್ ಆಗಿಲ್ಲ ಅವರು. ಆಮೇಲೆ ಅಲ್ಲ ಅವ್ರ ಆ ತರದ್ದು ಯಾವ ನನ್ಗೆ ಅನ್ಸಿದ ಪ್ರಕಾರ ಯಾವುದೇ ಆ ತರದ್ದೊಂದು ಇಲ್ಲ. ಎಲ್ಲ ಒಟ್ಟಿಗೆ ಅದು ಒಂಥರ ಹೆಲ್ತಿಯಾಗಿ ಇದೆ. ಅದು ಅಂದ್ರೆ ಮಾತು ಈಗ ಜಾಸ್ತಿ, ಈಗ ನಾವು ಇವರು ಡೈಲಿ ಮೀಟ್ ಆಗದೆ ಮಾತುಕತೆ ಇಲ್ಲದೆ ಇರ್ಬೋದು. ಬಟ್ ಯಾವುದೇ ರೀತಿಯಲ್ಲಿ ಆ ತರದ್ದು ನನಗೆ ಗೊತ್ತಿಲ್ಲ, ಸಮಸ್ಯೆ ಆಗ್ಲಿಲ್ಲ. ತುಂಬಾ ಕೋಆಪರೇಟಿವ್ ಆಗಿದ್ದಾರೆ ಎಲ್ಲಾರು. ಅವ್ರ 2 ಗುರು ತಂಡದವರು, ತಂಡ ಸದಸ್ಯರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀವಿ. ಅವರು ಪ್ರತಿಯೊಬ್ರು ಅವ್ರ ತಂಡದಲ್ಲಿರೋ ಸದಸ್ಯರು ಇದಕ್ಕೆ ಕೋಆಪರೇಟಿವ್ ಆಗಿದ್ರು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಸರ್ ನಿಮ್ದೊಂದು ಕೆಲವೊಂದು ಸ್ಟಿಲ್ಸ್ ನೋಡಿ ನಮ್ಮ ತುಳು ಚಿತ್ರರಂಗಕ್ಕೆ ಒಬ್ಬ ಖಡಕ್ ವಿಲನ್ ಸಿಕ್ಕಿದ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು. ಹೇಗೆ ಇದೆಲ್ಲ? ಅಲ್ಲ, ಪಾತ್ರ ಚೆನ್ನಾಗಿದೆ. ಪಾತ್ರದ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ. ಬೇರೆ ಬೇರೆ ಶೇಡ್ಸ್ ಇರೋದ್ರಿಂದ ಮತ್ತೆ ನನ್ನನ್ನು ಒಂದು ರೀತಿಯಲ್ಲಿ ನೋಡಿರ್ತಾರೆ. ನನ್ನನ್ನೊಂದು ಎಲ್ಲರೂ ಹೇಳ್ತಾರೆ ಗಂಭೀರವಾಗಿ ಇರ್ತೀರಿ ಅಂತ ಹೇಳಿ. ನಾನು ಎಲ್ಲಿಯಾದ್ರೂ ಒಂದು ತಮಾಷೆ ಮಾಡೋದು ಆ ಥರದ್ದೆಲ್ಲ ಕಾಣಲಿಕ್ಕೆ ಸಿಗೋದಿಲ್ಲ. ಬಟ್ ಇಲ್ಲಿ ನನ್ನ ಇದೇ ಒಂದು ಬದಲಾವಣೆ ಇದೆ. ಕ್ಲೈಮ್ಯಾಕ್ಸ್ ಅಲ್ಲಂತೂ ತುಂಬಾ ಎಂಜಾಯ್ ಮಾಡ್ಬೋದು ಜನ, ಆ ಥರ ಇದೆ. ಚೆನ್ನಾಗಿದೆ ಪಾತ್ರ. ಬಟ್ ಖಡಕ್ ವಿಲನ್ ಅಂತ ಇದ್ದಾರೆ, ತುಂಬಾ ಒಳ್ಳೆಯವರು ಇದ್ದಾರೆ. ಬಟ್ ನನ್ನನ್ನು ಫಸ್ಟ್ ಟೈಮ್ ನೋಡುವಾಗ ಎಲ್ರಿಗೆ ಹಾಗೆ ಅನಿಸಿರ್ಬೋದು. ನೋಡೋಣ. ಓಕೆ, ರಾಜೇಶ್ ಬ್ರಹ್ಮ ಅವರವರೇ, ಈ ಸಿನಿಮಾ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದೆ, ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಈ ಚಿತ್ರದ ಬಜೆಟ್ ಎಷ್ಟು? ಬಜೆಟ್ ಹೇಳಿದ್ರೆ ಕಷ್ಟ ಆಗುತ್ತೆ. ಬಜೆಟ್ ಮಟ್ಟಿಗೆ ದೊಡ್ಡ ಮಟ್ಟದ ಸಿನಿಮಾನೇ ಹೇಳ್ಬೋದು. ಬಜೆಟ್ ಹೇಳಿ ಸಿನಿಮಾ ಮಾಡೋ ಪರಿಸ್ಥಿತಿ. ಈಗ ಅವರು ದೊಂಬರಾಟ ಮಾಡುವಾಗ ಅದು ಸಣ್ಣ ಬಜೆಟಿನ ಸಿನಿಮಾ. ಅವರಂದ್ರೆ ಒಂದು ಸಿನಿಮಾ ಎಕ್ಸ್ಪೆರಿಮೆಂಟ್ಗೆ ಮಾಡಿದ್ರು. ಇಲ್ಲಿ ಯಾವುದೇ ರೀತಿಯ ರಾಜಿ ಮಾಡಿಕೊಳ್ಳಿಲ್ಲ, ಅವರು ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ. ಎಷ್ಟು ದಿವಸ, ಒಂದು ನಿಗದಿತ ದಿವಸ ಆಯ್ತು ಇಷ್ಟ ಅಂತ ಹೇಳಿ, ಅದಕ್ಕಿಂತ ಹೆಚ್ಚು ಹೋಯ್ತು. ಆದ್ರೂ ಏನೋ ಅವರು ಟೆನ್ಷನ್ ಮಾಡಿಕೊಳ್ಳಿಲ್ಲ. ಮತ್ತೆ ಬೇರೆ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಡಬ್ಬಿಂಗ್ ಆಗುವಾಗಲೂ ಅಷ್ಟೇ. ಈಗ ಅವರು ಹೊಸಬರಾದ್ರಿಂದ ಡಬ್ಬಿಂಗ್ ಸ್ವಲ್ಪ ತಡ ಆಗಿರ್ಬೋದು, ಅದನ್ನ ಪರ್ಫೆಕ್ಷನ್ಗೋಸ್ಕರ. ಅದು ಯಾವುದಕ್ಕೂ ಅವರು ನಮಗೆ ಬೇಕಾದಷ್ಟು ಟೈಮ್ ಕೊಟ್ಟಿದ್ದಾರೆ. ಡಬ್ಬಿಂಗಿಗೆ, ಬೇರೆ ಎಡಿಟಿಂಗಿಗೆ ಆಗಲಿ ಯಾವುದಕ್ಕೂ ಅಲ್ಲಿ ಕಾಂಪ್ರಮೈಸ್ ಮಾಡಲಿಲ್ಲ. ಅಂದ್ರೆ ಇದು ಬಜೆಟ್ ಅಂತ ಹೇಳಕ್ ಬೇರೆ ಕಾರಣ ಅಂತ ಬಜೆಟ್ ಹೇಳಲ್ಲ. ಬಟ್ ದೊಡ್ಡ ಬಜೆಟ್ ಸಿನಿಮಾನೇ. ಈಗ ಏನಾಗಿದೆ ಅಂತ ಹೇಳಿದ್ರೆ, ತುಳು ಸಿನಿಮಾದಲ್ಲಿ ಬಜೆಟ್ನ ಬಗ್ಗೆ ಒಂದು ಪ್ರೇಕ್ಷಕರಲ್ಲಿ ಚರ್ಚೆ ಆಗ್ತಾ ಇದೆ. ಏನಂತ ಹೇಳಿದ್ರೆ, ಕೆಲವರು ಸಿನಿಮಾ ಮಾಡ್ತಾರೆ, ನಮ್ದು 1 ಕೋಟಿ ಆಯ್ತು ಅಂತ ಹೇಳ್ತಾರೆ, 1.25 ಕೋಟಿ ಆಯ್ತು ಅಂತ ಹೇಳ್ತಾರೆ. ಸಿನಿಮಾ ನೋಡಿ ಪ್ರೇಕ್ಷಕನ ಹೊರಗೆ ಬಂದು ಹೇಳ್ತಾರೆ ಇದಕ್ಕೆ 1 ಕೋಟಿ ಆಗಿರ್ಬೋದು ಅಂತ ಹೇಳಿ. ಅದಕ್ಕೋಸ್ಕರ ನಾನು ಹೇಳೋದೇನು ಅಂತ ಹೇಳಿದ್ರೆ, ಬಜೆಟ್ ಹೇಳದೆ ಇದ್ದುಕೊಂಡು ಸಿನಿಮಾ ಜನರಿಗೆ ಇಷ್ಟ ಆದ್ರೆ ಆನಂತರ ಬಜೆಟ್ ಹೇಳೋದು ಒಳ್ಳೇದು ಅಂತ ಹೇಳಿ.
ಏನ್ ಪ್ರಯೋಜನ ಇಲ್ಲ, ಬಜೆಟ್ ಹೇಳಿ ಏನ್ ಪ್ರಯೋಜನ ಇಲ್ಲ. ಬಜೆಟ್ ಇಷ್ಟು ಮಾಡಿದ ತಕ್ಷಣ ಜನ ಹೌದು ಬರೋದಿಲ್ಲ. ಅದು ನೋಡ್ಬೋದು. ಮೊದಲು ಆ ಕ್ಯೂರಿಯಾಸಿಟಿ ಇತ್ತು, ಎಷ್ಟು ಬಜೆಟ್ ಅಂತದೆಲ್ಲ ಇತ್ತು. ಬಟ್ ಈಗ ಪ್ರೇಕ್ಷಕರೇ ನಿರ್ಧಾರ ಮಾಡಿಬಿಡ್ತಾರೆ ಸಿನಿಮಾ ನೋಡಿ. ಈಗ ತುಂಬಾ ಜನ ಬುದ್ಧಿವಂತರಾಗಿದ್ದಾರೆ ಪ್ರೇಕ್ಷಕರೀಗ, ನೋಡಿ ಒಂದು ಇಷ್ಟರಲ್ಲಿ ಆಗಿರ್ಬೋದು ಅಂತೇಳಿ ಅವರೇ ಎಣಿಸಿಕೊಳ್ತಾರೆ. 40 days ಶೂಟಿಂಗ್ ಮಾಡಿದೀವಿ, ಎಕ್ಸ್ಟ್ರಾ ಕಾಲ್ ಶೀಟೇ ಒಂದು 27-28 ಡೇಸ್ ಎಕ್ಸ್ಟ್ರಾ ಕಾಲ್ ಶೀಟ್ ಆಗಿದೆ. ಅಂದ್ರೆ ಲೆಕ್ಕ ಪ್ರಕಾರ 68-69 ನೈಟ್ ತುಂಬಾ ಶೂಟ್ ಇತ್ತು. ಸೊ ಅದ್ರಿಗೆ ಅರ್ಥ ಆಗುವುದು ಅಂದ್ರೆ ಅದು ತುಂಬಾ ದಿವಸ ಆಗಿದೆ, ಅಷ್ಟು ಮಾಡಿದ್ದು ಕಾಣೆ ಈಗ ಮಾಡಿರ್ಬೋದೇನೋ. ಆತರ ದಿನ ಆಗಿದೆ ಅಂದ್ರೆ ಎಲ್ಲರಿಗೂ ಪರ್ಫೆಕ್ಷನ್ ಬರ್ಬೇಕು ಅನ್ನೋ ಕಾರಣಕ್ಕೋಸ್ಕರ. ಬಟ್ ಯಾವ್ದು ಕಾಂಪ್ರಮೈಸ್ ನಂಗೆ ಆಲ್ರೆಡಿ ಓಪನ್ ಆಗಿ ಹೇಳ್ತೀನಿ, ಬೇರೆ ಯಾರು ಏನಂತ ಗೊತ್ತಿಲ್ಲ, ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಆಗಲಿ ಸಿನಿಮಾ ಅನೌನ್ಸ್ ಮಾಡಿದಾಗ್ಲೇ ಪೋಸ್ಟರ್ ಬಿಟ್ಟಾಗ್ಲೇ ನನ್ನ ಪಿಕ್ಚರ್ ನಂಗೆ ಸಕ್ಸಸ್ ಅಂತ ಅನುಭವ ಇತ್ತು. ಈಗಲೂ ಹೇಳ್ತೀನಿ, ನಂಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಆಗಿದೆ ಇವಾಗಲೇ. ಈಗ ಬೇರೆ ಬೇರೆ ಕಡೆಯಲ್ಲಿ ಈಗ ನಾವು ನಾನು ಹೇಳ್ದಲ್ಲ ನೈಜೀರಿಯಾ ಅಲ್ಲೆಲ್ಲ ಎಷ್ಟು ಅಮೌಂಟಿಗೆ ನಾನು ಈಗ ಮುಂಬೈ ಎಲ್ಲ ಹೇಗೆ ಇತ್ತು ಅಂತ ಹೇಳಿದ್ರೆ, ನಾವು ಜಾಹೀರಾತು ಹಾಕಿ ಸಂಪರ್ಕಿಸಿರಿ ಈ ತರ ಎಲ್ಲ ಹಾಕೊಂಡು ಶೋಸ್ ಬುಕ್ ಮಾಡಬೇಕಿತ್ತು. ಇದು ಹಾಗೆಲ್ಲ ಮೊದಲೇ ನಮಗೆ ಇದಾಗಿದೆ, ಏನು ಅವರಾಗೆ ಕಾಲ್ ಮಾಡಿಕೊಂಡು ಬುಕ್ ಮಾಡಿದ್ರು. ದುಬೈನು ಹಾಗೆ ಆಗಿದೆ, ಬಾಂಬೆ ಡಿಸ್ಟ್ರಿಬ್ಯೂಷನ್ ಕೇಳಿದ್ರು. ಎದ್ದೊಂದನ ಕಡೆ ಒಬ್ರು ಯಾರು ಬಾಲಕೃಷ್ಣ ಅವರು ಯಾರು ಮತ್ತೆ ಇನ್ನೊಂದು ವ್ಯಕ್ತಿ ಒಬ್ರು ಕೇಳಿದ್ರು. ಇನ್ನೊಂದು ನಮ್ಮ ಸಪೋರ್ಟ್ ಮಾಡ್ತಿದ್ದವ್ರೆ ಒಬ್ರು ಇದ್ರು, ಪ್ರೇಮ್ ಶೆಟ್ಟಿ ಅಂತ, ಅವ್ರಿಗೆ ಅಂದ್ರೆ ಸೊ ಆಲ್ರೆಡಿ ನಮ್ಮ ಸ್ಟಾರ್ಟಿಂಗ್ ಕೇಳಿದ್ರು. ಅದು ಒಂದು ಇವರಿಗೋಸ್ಕರ, ಇನ್ನೊಂದು ಅವರಿಬ್ಬರಿಗೋಸ್ಕರ. ಬೆಂಗಳೂರು ಡಿಸ್ಟ್ರಿಬ್ಯೂಷನ್ ಕೇಳಿದ್ರು, ಇವ್ರು ಕೊಡ್ಲಿಲ್ಲ, ಬೆಂಗಳೂರು ಕೊಟ್ಟಿಲ್ಲ. ಅದೊಂದು ಒಳ್ಳೆ ರೇಟಿಗೆ ಕೇಳಿದ್ರು. ಬಟ್ ನಾನು ಅಲ್ಲಿ ಒಂದು ಬೇರೆ ತರ ಅಂದ್ರೆ ಈಗ ಅಲ್ಲಿ ಮಾರ್ಕೆಟ್ ನ ಹುಡ್ಸ್ಬೇಕಂತ, ಅಲ್ಲಿ ಪ್ರಾಫಿಟ್ ಗಿಂತ ಹೆಚ್ಚಾಗಿ ನಾವು ಮಾರ್ಕೆಟ್ ನ ಹುಡ್ಸೋ ಕಾರಣಕ್ಕೋಸ್ಕರ ಅದನ್ನ ಕೊಟ್ಟಿಲ್ಲ. ಅಲ್ಲಿ ನನಗೆ 12 ಲಕ್ಷ ರೂಪಾಯಿ ಕೇಳಿದ್ರು, ಬೆಂಗಳೂರು ಸಿಟಿನ 12 ಲಕ್ಷಕ್ಕೆ ಕೇಳಿದ್ರು, ಒಂದು ಮಂಡ್ಯ ಡಿಸ್ಟಿಕ್ 2 ಏರಿಯಾಕ್ಕೆ 12 ಲಕ್ಷಕ್ಕೆ ನಂಗೆ ಸಿನಿಮಾ ಕೇಳಿದ್ರು. ನಾನು ಅದನ್ನ ಕೊಟ್ಟಿಲ್ಲ, ಯಾಕಂದ್ರೆ 12 ಲಕ್ಷ ನಂಗೆ ಪ್ರಾಫಿಟ್, ನಾನು ತಗೊಳ್ಬೋದಿತ್ತು, ನಾನು ತಗೊಂಡಿಲ್ಲ. ಯಾಕಂದ್ರೆ ಅದರಲ್ಲಿ ನನ್ನ ಮುಂದೆ ಫ್ಯೂಚರ್ ಸಿನಿಮಾ, ನನ್ನ ಸಿನಿಮಾ ಆಗಲಿ ಅಥವಾ ಬೇರೆ ತುಳು ಸಿನಿಮಾಕ್ಕೆ ಅನುಕೂಲ ಆಗೋ ತರನೇ ನಾನು ಮಾರ್ಕೆಟಿಂಗ್ ಕರೆಕ್ಟ್ ಆಗಿ ಮಾಡ್ಬೇಕಂತ. ಈ ಬೇರೆಯವ್ರು ಮಾಡೋದು ಬೇರೆ ತರ ಇರುತ್ತೆ, ನಾನು ಮಾಡೋದೇ ಬೇರೆ ತರ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಬೆಂಗಳೂರು ಏರಿಯಾ ಕೊಟ್ಟಿಲ್ಲ. ಹುಬ್ಳಿ ಏರಿಯಾ ಆಲ್ರೆಡಿ ಕೇಳ್ತಾ ಇದ್ದಾರೆ, ಅದೊಂದು ಫೈನಲ್ ಮಾಡ್ಬೇಕಿಲ್ಲ ಅಷ್ಟೇ. ಅಂದ್ರೆ ನಂಗೆ ಹೇಳಿದಂದ್ರೆ ಇಲ್ಲಿ ಈಗ ನಮ್ಗೀಗ ರಾಮನಗರ, ಚನ್ನಪಟ್ಟಣ ಅಲ್ಲೆಲ್ಲ ತುಳುವರು ಇದ್ದಾರಂತ ಹೇಳಿ ಯಾರಿಗೂ ಗೊತ್ತಿಲ್ಲ, ಎಷ್ಟು ಇದ್ದಾರಂತ ಗೊತ್ತಿಲ್ಲ. ಇವ್ರೇನ್ ಮಾಡಿದಾರೆ ಹೇಳಿದ್ರೆ ಸರ್ವೆ ಮಾಡಿ ಎಷ್ಟೆಷ್ಟು, ಒಂದು ಚನ್ನಪಟ್ಟಣದಲ್ಲಿ ಎಷ್ಟು, ರಾಮನಗರದಲ್ಲಿ ಎಷ್ಟು, ಗುಲ್ಬರ್ಗ ಎಷ್ಟು, ಬಿಜಾಪುರ ಎಷ್ಟು, ದಾವಣಗೆರೆ ಎಷ್ಟು, ಹುಬ್ಬಳ್ಳಿ ಎಷ್ಟು, ಧಾರವಾಡ ಎಷ್ಟು, ಬೀದರ್ ಎಷ್ಟು, ಈ ತರ ಎಷ್ಟೆಷ್ಟು ತುಳುವರಿದ್ದಾರೆ. ಅಲ್ಲಿ ತುಳು ಗ್ರೂಪ್ಗಳಿವೆ, ವಾಟ್ಸಪ್ ಗ್ರೂಪ್ಗಳಿವೆ. ಅದನ್ನೆಲ್ಲ ಇವರು ಸಂಪರ್ಕ ಮಾಡಿಕೊಂಡು ಅಷ್ಟು ಜನರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿ ಶೋಸ್ ಇದು ಮಾಡಿದ್ದಾರೆ, ಅರೇಂಜ್ಮೆಂಟ್ ಮಾಡಿ. ಇಲ್ಲಿ ನನಗೆ ಸದನ್ ಅಂತ ಇದ್ದಾರೆ, ಉದಯ್ ಪೂಜಾರಿ ಅವ್ರ ಜೊತೆಗೆ ಫ್ರೆಂಡ್, ಅವ್ರು ಸಹ ಹಾಗೆ ಅವ್ರು ಎಲ್ಲೆಲ್ಲಿ ಇದ್ದಾರೆ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ಸ್ ಅವರು ಕೊಡ್ತಾರೆ. ನಾವೀಗ ಹೇಳ್ತೀವಿ, ಈಗ ಯಾವ್ದಾದ್ರು ಒಂದು ಫೇಸ್ಬುಕ್ ಅಲ್ಲಿ ಏನಾದ್ರು ಬಿಟ್ಟರೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರೋ ತುಳುವರು ಎಲ್ಲಿದ್ದಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಳಿಸಿ ನಮ್ಗೆ, ಅಂದ್ರೆ ಅವ್ರ ಮುಖಾಂತರ ಮಾಡ್ತಾ ಇದೀವಿ. ಬಳ್ಳಾರಿ ಜಿಂದಲ್ ಅಲ್ಲಿ ಎಷ್ಟು ಜನ ತುಳುವರು ಅಂತ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ಶೋ ನಡೀತಿದೆ. ಅದನ್ನು ಹಿಂದಿನ ದಿವಸ ನೈಟ್ ಶೋ ಅವ್ರು ಮೊದಲೇ ಬುಕ್ ಮಾಡಿದ್ದಾರೆ. ಅಂದ್ರೆ 28ನೇ ತಾರೀಕು ನೈಟ್ ಶೋ ಕೇಳಿದ್ದಾರೆ ಅವರು. ಬಳ್ಳಾರಿಯಲ್ಲಿ ನೀವು ಕೇಳ್ತಿರ್ಬೋದು, ಇದು ಏನು ಪುನೀತ್ ರಾಜ್ಕುಮಾರ್ ಸಿನಿಮಾ, ಶಿವರಾಜ್ ಕುಮಾರ್ ಸಿನಿಮಾ ಮಧ್ಯರಾತ್ರಿ 3 ಗಂಟೆಯಿಂದ ಸ್ಟಾರ್ಟ್ ಆಯ್ತು ಎಲ್ಲ ಕೇಳಿದ್ರು. ಮತ್ತೆ ಈ ನಮ್ಮ ಚಿರಂಜೀವಿ ಅವ್ರದ್ದು ಪವನ್ ಕಲ್ಯಾಣದ್ದು ಅಲ್ಲಿ ಆಗುತ್ತೆ, ಆಗಿದೆ, ನಾವು ಕೇಳಿದೀವಿ. ಲಾಸ್ಟ್ ಕನ್ನಡದಲ್ಲಿ ಸುದೀಪ್ ಅವ್ರದ್ದು ಮತ್ತೆ ಅಪ್ಪು ಅವ್ರದ್ದು, ಶಿವರಾಜ್ ಕುಮಾರ್ ಅಂತ. ಈಗ ನಮ್ಮ ತುಳು ಸಿನಿಮಾ ಹಿಂದಿನ ದಿವಸ ರಾತ್ರಿ ಆಗ್ತದೆ, ಮಿಡ್ ನೈಟ್ ಅಲ್ಲಿ ಆಗುತ್ತಲ್ಲ ಅಂತ ಒಂದು ಖುಷಿ ಅಲ್ಲಿ ಆಗ್ತದೆ. ಒಂಥರ ಕಲಾವಿದರ ಪ್ಲಸ್ ಪಾಯಿಂಟ್ ಇಲ್ಲಿ ಹಾಗಾದ್ರೆ. ಮಾರ್ಕೆಟ್ ಅಲ್ಲ, ಕಲಾವಿದರಿಗಲ್ಲ, ಎಲ್ರಿಗೂ ಇನ್ನು ಮಾಡುವ ನಿರ್ಮಾಪಕರಿಗೆ ಕೂಡ, ನಿರ್ದೇಶಕರಿಗೆ ಸಹ ಒಂದು ಪ್ಲಸ್ ಪಾಯಿಂಟ್. ಏನಂತ ಹೇಳಿದ್ರೆ, ಮಾರ್ಕೆಟ್ ವಿಸ್ತರಣೆ ಆದ್ರೆ ನಾಳೆ ನಾವು ಇಲ್ಲೇ ಈ 13 ಸೆಂಟರ್ ಮಾತ್ರ ನಾವು ಡಿಪೆಂಡ್ ಆಗಿಕೊಂಡು ಇರಬೇಕಾಗಿ, ಸ್ವಲ್ಪ ವಿಸ್ತರಣೆ ಆದ್ರೆ ಒಳ್ಳೇದು. ಸರ್, ನೀವೊಬ್ಬ ನಿರ್ದೇಶಕನಾಗಿ ಎಷ್ಟರವರೆಗೆ ನಮ್ಮ ತುಳು ಚಿತ್ರ 100ರ ಗಡಿ ದಾಟಿದೆ. ಈ ಒಂದು ಕಟಪಾಡಿ ಕಟ್ಟಪ್ಪ ಚಿತ್ರದಲ್ಲಿ ಏನು ವಿಶೇಷತೆ ಇದೆ, ಸ್ಪೆಷಾಲಿಟಿ ಆ ಎಲ್ಲ ಚಿತ್ರಕ್ಕೆ ಕಂಪೇರ್ ಮಾಡಿ? ಏನಂತ ಹೇಳಿದ್ರೆ, ಈಗ ಕಾಮಿಡಿ ಇರುತ್ತೆ, ನಾನು ಅದರ ಬಗ್ಗೆ ನಾನು ನೆಗೆಟಿವ್ ಏನು ಮಾತಾಡೋದಿಲ್ಲ. ಇಲ್ಲಿ ಆ ಕಾಮಿಡಿಯಲ್ಲಿ ಏನಂತ ಹೇಳಿದ್ರೆ ಡಬಲ್ ಮೀನಿಂಗ್ ಇಲ್ಲ. ಮತ್ತೆ ಈಗ ಭೋಜರಾಜ್ ವಾಮಂಜೂರ್ ಪಾತ್ರ ಹೇಗಿದೆ ಅಂತ ಹೇಳಿದ್ರೆ, ಅವರು ಡೈಲಾಗ್ ಹೇಳುವುದಕ್ಕಿಂತ ಆ ಸನ್ನಿವೇಶಕ್ಕೆ ಅವರು ಅಟೆಂಡ್ ಆಗೋಗ್ಲೇ ಜನರಿಗೆ ನಗು ಬರ್ತದೆ. ಆ ಇನ್ಸಿಡೆಂಟ್ ಹಾಗೆ ಇದೆ ಅವರದ್ದು. ಅವರನ್ನು ಬಿಗಿನಿಂಗ್ ಅವರು ಸಿಕ್ಕಾಕೊಳ್ತಾರೆ ಒಂದು ಇನ್ಸಿಡೆಂಟ್ ಅಲ್ಲಿ, ಅದು ಎಂಡ್ ವರೆಗೆ ಅವರು ಎಂಟ್ರಿ ಆಗೋಗ್ಲೇ ನಿಮ್ಗೆ ಎಕ್ಸ್ಪ್ರೆಷನ್ ಕೊಟ್ಟರು ನಗಲಿಕ್ಕೆ ಬರ್ಬೋದು ಅಂತ ಹೇಳಿ ನನ್ನ ಅನಿಸಿಕೆ. ಆ ತರದ್ದು ಕಾಮಿಡಿ ಇದೆ ಒಂದು. ಮತ್ತೆ ಏನಂತ ಹೇಳಿದ್ರೆ, ಈಗ ಸಬ್ಜೆಕ್ಟ್ ಮತ್ತೆ ಆಳೋದು ಬಹುಶಃ ಯಾರಿಗೂ ಬೇಡ, ಅಂದ್ರೆ ಆ ಥರ ಬಂದದ್ದು ರಿಜೆಕ್ಟ್ ಆಗ್ತಾ ಇದೆ ಪಿಕ್ಚರ್. ಒಂದು ಸಮಯ ಬರ್ಬೋದು ಅಂಥದ್ದು, ಒಂದು ನೋಡುವಂಥ ಸಮಯ. ಅದಕ್ಕೋಸ್ಕರ ಆ ಸೆಂಟಿಮೆಂಟಿಗೆ ಯಾವುದು ಇಲ್ಲಿ ಅವಕಾಶ ಇಲ್ಲ, ಈ ಸಿನಿಮಾದಲ್ಲಿ ಇಲ್ಲ. ಎಂಡ್ ಒಂದು ಒಳ್ಳೆ ಮೆಸೇಜ್ ಇದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಾಡ್ತಿರುವ ಒಂದು ಸಮಸ್ಯೆಯ ಬಗ್ಗೆ ಈ ಸಿನಿಮಾ ಸುಖಾಂತ್ಯ ಕಾಣ್ತದೆ. ಆ ಸಮಸ್ಯೆಗೆ ಒಂದು ಉತ್ತರ ಕೊಡೋದರ ಜೊತೆಗೆ ಆದ ಕಾರಣ ಇಷ್ಟ ಆಗ್ಬೋದು ಅಂತ ಹೇಳಿ. ಒಳ್ಳೆ ಸಂದೇಶ ಇದೆ ಈ ಚಿತ್ರದಲ್ಲಿ. ಹೌದು. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಿಯಲ್ ಒಂದು ಇರುವಂತ ಒಂದು ಸಮಸ್ಯೆ
ಓಕೆ ಆ ಸಮಸ್ಯೆಗೆ ಒಂದು ಉತ್ತರ ಇದೆ. ಉತ್ತರ ಓಕೆ. ಹಾಗಾದ್ರೆ ಜನರಿಗೆ ಒಂದು ನನ್ನ ಅಭಿಪ್ರಾಯದಲ್ಲಿ ಯಾಕೆ ಈ ಸಿನಿಮಾ ನೋಡ್ಬೇಕಂದ್ರೆ ಹೊಸಬರ ಚಿತ್ರ. ಹೊಸಬರ ಚಿತ್ರ ಇಷ್ಟೊಂದು ಸೌಂಡ್ ಆಗಿರೋದು ಫಸ್ಟ್ ಟೈಮ್. ಈಗಂದ್ರೆ ಹೇಳಿದಲ್ಲ 3 ಜನ ಆರ್ಟಿಸ್ಟ್ ಬಿಟ್ರೆ ಮತ್ತೆಲ್ಲ ಹೊಸಬರು ಇದ್ರಲ್ಲಿ, ಎಲ್ಲ ಟೆಕ್ನಿಷಿಯನ್ ಎಲ್ಲರೂ ಹೊಸಬರು. ಹೊಸಬರ ಚಿತ್ರ ಈ ಮಟ್ಟಕ್ಕೆ ಸೌಂಡ್ ಆಗಿದೆ, ಅದು ಫಸ್ಟ್ ಟೈಮ್. ಅದು ಸಕ್ಸಸ್ ಆದ್ರೆ ಬೇರೆ ಇದೇ ತರದ ಎಕ್ಸ್ಪೆರಿಮೆಂಟ್ ಬೇರೆ ತರದ್ದು ಎಕ್ಸ್ಪೆರಿಮೆಂಟ್ ಮಾಡೋಕೆ ಈಸಿ ಆಗುತ್ತೆ. ಈ ಸಿನಿಮಾ ಆ ಲೆಕ್ಕದಲ್ಲಿ ಗೆಲ್ಲಬೇಕಂದ್ರೆ ಏನು ಫೈನಾನ್ಸ್ ನಾವೇನ್ ಹಾಕಿದ್ವಿ ಅದಕ್ಕಿಂತ ಜಾಸ್ತಿ 1,000 ರೂಪಾಯಿ ಎಕ್ಸ್ಟ್ರಾ ಬಂತ ಹೇಳಿದ್ರು ಅದು ಸಕ್ಸಸ್ ಅಂತ ಅರ್ಥ. ಪಿಕ್ಚರ್ ಚೆನ್ನಾಗಿದೆ ಅಂತ ದುಡ್ಡು ಬಂದಿಲ್ಲ ಅಂದ್ರೆ ಅದು ಸಕ್ಸಸ್ ಆಗಲ್ಲ. ಸಿನಿಮಾ ಚಿತ್ರರಂಗದ ಪ್ರಕಾರ ನಾವು ಹಾಕಿದ ದುಡ್ಡಿಗಿಂತ 1,000 ರೂಪಾಯಿ ಎಕ್ಸ್ಟ್ರಾ ಬಂದ್ರೆ ಅದು ಸಕ್ಸಸ್ ಅಂತ ಅರ್ಥ. ಸೊ ಅದು ಈಗ ಹತ್ರ ಆಗಿದೆ, ಅದಕ್ಕೆ ಅಂತ ತೊಂದ್ರೆ ಇಲ್ಲ. ಬಟ್ ಇದನ್ನ ಸೌಂಡ್ ಆಗಿರಲ್ಲ, ಅದು ಸೌಂಡ್ ಇದು ಹೊಸಬರು ಚಿತ್ರ ಈ ತರ ಸೌಂಡ್ ಆಗಿದ್ದು ಫಸ್ಟ್ ಟೈಮ್. ಅದೇ ತರ ಬೇರೆಯವ್ರದ್ದು ಆಗಕ್ಕೆ ಈಸಿ ಆಗುತ್ತೆ ಅಂತ. ಅಂದ್ರೆ ಬೇರೆಯವರು ಇನ್ನು ಇದೇ ತರ ಮಾಡ್ತಾರೆ, ಹೊಸಬರು ಹಾಕಿ ಒಂದು ಸೌಂಡ್ ಮಾರ್ಕೆಟಿಂಗ್ ಮಾಡಬಹುದು ಅಂತ. ಅಂದ್ರೆ ಇಂಡಸ್ಟ್ರಿ ಬೆಳಿಬೇಕಾದ್ರೆ ಬೇರೆ ಬದಲಾವಣೆ ಆಗ್ಲೇಬೇಕು. ಈಗ ನಮ್ ಸಿನಿಮಾದಿಂದ ಆಗಿತ್ತು ಇನ್ನೊಂದು ಸಿನಿಮಾ ಅಂತಲ್ಲ, ಇನ್ನೆಷ್ಟೋ ಜನರಿಗೆ ಬೇರೆ ಪ್ಲಾನ್ ಮಾಡ್ತಾ ಇದಾರೆ. ಅದು ಆ ತರನೇ ಹೊಸ ತರದ್ದು ಬರ್ತಾ ಹೋದ್ರೆ ಇಂಡಸ್ಟ್ರಿ ಬೆಳೀತದೆ. ಇಲ್ಲಾಂದ್ರೆ ನಾವು ಅಲ್ಲೇ ಇರ್ತೀವಿ, ಅದೇ ಹಿಂಗೆ ಚಿಕ್ಕ ಸರ್ಕಲ್ ಅಲ್ಲೇ ಇರ್ತೀವಿ. ಆ ಸರ್ಕಲ್ ದಾಟಿ ಎಷ್ಟೋ ಜನ ಯಂಗ್ಸ್ಟರ್ ಡೈರೆಕ್ಟರ್ ಬಂದಿದ್ದಾರೆ, ಒಂದು ಹೊಸ ಕಾನ್ಸೆಪ್ಟ್ ನನಗೆ ಗೊತ್ತಿರೋ ಪ್ರಕಾರ ಇನ್ನು ಹೊರಗಡೆ ಎಲ್ಲ ಬರ್ಬೋದು. ಅದು ಅಂತದೆಲ್ಲ ಆಗ್ತಾ ಇದೆ, ಅದು ಇಂಡಸ್ಟ್ರಿ ಬೆಳೀತದೆ. ಇಂಡಸ್ಟ್ರಿ ಬೆಳೆದಾಗ ಆಟೋಮೆಟಿಕ್ ಆಗಿ ಇಲ್ಲಿನ ಕಲಾವಿದರು ಬೆಳೀತಾರೆ, ಟೆಕ್ನಿಷಿಯನ್ ಬೆಳೀತಾರೆ. ಆಮೇಲೆ ನಮ್ಮ ಈಗ ಸಿನಿಮಾ ನಾಟಕ ಭಾಷೆ ಬೆಳೆಸ್ತದೆ. ಅಂದ್ರೆ ಎಲ್ಲಾ ಕಡೆ ಹೊರಗಡೆ ಇದೊಂದು ಮಾತಾಡ್ತಾರೆ, ಇಲ್ಲ ಸುಮ್ಮನೆ ಇದ್ರೆ ಮಾತಾಡಲ್ಲ. ಈಗ ಕೊಡೋ ಭಾಷೆ ಸಿನಿಮಾ ಭಾಷೆ ಕಮ್ಮಿ ಬರ್ತದೆ, ಅಥವಾ ಲಂಬಾಣಿ ಸಿನಿಮಾ ಕಮ್ಮಿ ಬರ್ತದೆ, ಅದ್ರ ಬಗ್ಗೆ ಹೆಚ್ಚು ಮಾತಾಡಲ್ಲ. ಈಗ ತುಳು ಸಿನಿಮಾದ ಬಗ್ಗೆ ಕನ್ನಡ ಚಿತ್ರರಂಗೂ ಮಾತಾಡ್ತಾ ಇದೆ. ಅವ್ರೇನ್ ಹೇಳ್ತಾ ಇದಾರೆ, ನೀವು ನಾನು ಅಲ್ಲಿ ಇರೋದ್ರಿಂದ ನಂಗೆ ಗೊತ್ತಾಗುತ್ತೆ ಹೇಳ್ತೀನಿ, ಇಲ್ಲಿ ಕನ್ನಡ ಸಿನಿಮಾಗೆ ಥಿಯೇಟರ್ ಸಿಗ್ತಾ ಇಲ್ಲ, ಅಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಹೇಳ್ತಾರೆ ತುಳು ಸಿನಿಮಾ. ಸೊ ಅಂದ್ರೆ ಚಿತ್ರರಂಗ ಬೆಳೆದಷ್ಟು ನಮಗೂ ಇನ್ನು ಪ್ಲಸ್ ಹೆಸರು ಜಾಸ್ತಿ. ತುಳು ಚಿತ್ರರಂಗ ತುಳು ಭಾಷೆ ಬಗ್ಗೆ ತುಂಬಾ ಕಡೆ ಇನ್ನು ಪ್ರಚಾರ ಜಾಸ್ತಿ ಇರುತ್ತೆ. ಸರ್, ನಿಜವಾಗ್ಲೂ ನಿಮ್ಮಂತಹ ನಿರ್ಮಾಪಕರು ಹಾಗೆ ಇವರಂತಹ ನಿರ್ದೇಶಕರಿದ್ರೆ ಖಂಡಿತವಾಗ್ಲೂ ನಮ್ಮ ತುಳು ಇಂಡಸ್ಟ್ರಿ ಇನ್ನಷ್ಟು ಒಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀವಿ. ಹೊಸ ಕಲಾವಿದರನ್ನ ಹೊಸ ತಂತ್ರಜ್ಞರನ್ನ ಸಿನಿಮಾ అయినంಚಿత్న ಕಟಪಾಡಿ ಕಟ್ಟಪ್ಪ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಮಾರ್ಚ್ 29 ರಿಲೀಸ್ ಆವೊಂದುಂಡು. ಎಸ್ ಈ ಚಿತ್ರದ ಬಗ್ಗೆ ನಲ್ಲಾತು ಪಾತ್ರರಂಡು ಅಂಡ ಇಂತ ಎಪಿಸೋಡ್ ಮುಗಿತೊಂದುಲ್ಲೆ ನಿರಂತರ ಸುದ್ದಿ ಬೊಕ್ಕ ಮನೋರಂಜನೆಗೆ ತೂವೊಂದಿಪ್ಲೆ ನಮ್ಮ ಕುಡ್ಲ ನ್ಯೂಸ್ 24/7 ಒಂದು ವಿಶ್ವಾಸದ ಪ್ರತಿಬಿಂಬ.